ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಅರಗಿಣಿ ಟೆಕ್ನೋ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ನನ್ನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇರೋ ವಿಷಯ ಏನಂದರೆ, ನಮ್ಮ ಪ್ರಪಂಚದಲ್ಲಿ ಅಂದರೆ ಈ ಪ್ರಕೃತಿಯಲ್ಲಿ ಅಕ್ಕಪಕ್ಕ ಸುತ್ತಮುತ್ತ ತುಂಬ ಕುತೂಹಲ ಮೂಡಿಸೋವಂಥ ವಿಷಯಗಳು ಇರುತ್ತೆ. ಅಂತಹ ವಿಷಯಗಳಿಗೆ ತುಂಬ ಪ್ರಶ್ನೆಗಳು ಹುಟ್ಕೊಳ್ತವೆ, ಉತ್ತರಗಳು ಕಡಿಮೆ ಸಿಗ್ತಾ ಇರುತ್ತೆ. ಈಗ ನಾನು ನಿಮಗೆ ತಿಳಿಸ್ತಾ ಇರೋದು ಸೈನ್ಸ್ ರಿಲೇಟೆಡ್ ಆಗಿ ಪ್ರಶ್ನೆಗಳು ತುಂಬ ಇದೆ, ಅದಕ್ಕೆ ಉತ್ತರವನ್ನು ನಿಮಗೆ ತಿಳಿಸೋ ಪ್ರಯತ್ನನ ಮಾಡ್ತಾ ಇದ್ದೀನಿ. ಹಾಗಿದ್ರೆ ಇನ್ಯಾಕೆ ತಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮರದಿಂದ ಬೀಳುವ ಹಣ್ಣು ಮತ್ತು ಮೇಲಕ್ಕೆಸೆದ ಕಲ್ಲು ಕೆಳಗೆ ಏನಕ್ಕೆ ಬೀಳುತ್ತೆ ಅನ್ನೋ ಪ್ರಶ್ನೆ ತುಂಬ ಜನದ ಮನಸ್ಸಲ್ಲೂ ಇರುತ್ತೆ. ಅದಕ್ಕೆ ಉತ್ತರ, ಭೂಮಿ ತನ್ನ ಮೇಲಿರುವ ಮತ್ತು ತನ್ನ ಸಮೀಪ ಇರುವ ಪ್ರತಿಯೊಂದು ವಸ್ತು ತನ್ನ ಕಡೆಗೆ ಸೆಳೀತಾ ಇರುತ್ತೆ. ಹಾಗಾಗಿನೇ ಮೇಲಕ್ಕೆ ಎಸೆದ ಕಲ್ಲು ಹಾಗೆ ಹಣ್ಣು ಕೂಡ ಭೂಮಿಯ ಸೆಳೆತಕ್ಕೆ ಅದರ ಮೇಲೆ ಬೀಳುತ್ತೆ. ಇದನ್ನೇ ನಾವು ಗುರುತ್ವ ಶಕ್ತಿ ಅಂತ ಕರಿತೀವಿ. ಹೇಗೆ ಅಂದರೆ, ಪ್ರತಿಯೊಬ್ಬ ವಸ್ತು, ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಬ್ಬ ಪ್ರಾಣಿ ಕೂಡ ಭೂಮಿಯ ಸೆಳೆತಕ್ಕೆ ಒಳಗಾಗಿರುತ್ತೆ. ಇಲ್ಲ ಅಂದರೆ ನಾವೆಲ್ಲ ಆರೋಗ್ತಾ ಇದ್ವಿ. ಈ ಸೆಳೆತಾನೆ ವ್ಯಕ್ತಿಯ ಅಥವಾ ಪ್ರಾಣಿಯ ತೂಕ ಅಂತ ಕರೀತು. ಭೂಮಿಯಂತೆ ಚಂದ್ರನ ಮೇಲೂ ಕೂಡ ಚಂದ್ರನ ಸೆಳೆತ ಇರುತ್ತೆ, ಆದರೆ ಅದು ಭೂಮಿಯ ಸೆಳೆತಕ್ಕಿಂತ 6 ಪಟ್ಟು ಕಮ್ಮಿ ಇರುತ್ತೆ. ಹಾಗಾಗಿ ನೀವುಗಳು ಭೂಮಿಯ ಮೇಲೆ 60 kg ತೂಗಿದರೆ ಚಂದ್ರನ ಮೇಲೆ 10 kg ಅಷ್ಟೇ. ಹಾಗಾದರೆ ತೂಕ ಕಡಿಮೆ ಮಾಡ್ಕೊಳ್ಳೋಕ್ಕೆ ಚಂದ್ರನ ಹತ್ರ ಹೋದ್ರಾಯ್ತು ಅನ್ನೋ ಹಾಗಿಲ್ಲ, ಆದರೂ ಹೋಗೋದಕ್ಕೇ ತುಂಬ ವರ್ಷಗಳು ಬೇಕು. ಮನುಷ್ಯ ಬಾಹ್ಯಾಕಾಶದಲ್ಲಿ ತೇಲುವುದೇಕೆ? ಏಕೆ ಅಂದರೆ, ಬಾಹ್ಯಾಕಾಶಕ್ಕೆ ಹೋದಾಗ ಮನುಷ್ಯ ಭೂಮಿಯಿಂದ ತುಂಬಾ ದೂರದಲ್ಲಿರ್ತಾನೆ. ಅವನ ಮೇಲೆ ಭೂಮಿಯ ಗುರುತ್ವ ಶಕ್ತಿಯ ಪ್ರಭಾವ ಇರೋದಿಲ್ಲ, ಆದ್ದರಿಂದ ಅವನು ತೇಲ್ತಾ ಇರ್ತಾನೆ. ಅದೇ ರೀತಿ ನೀವು ಭೂಮಿಗೂ ಚಂದ್ರನಿಗೂ ಮಧ್ಯದ ಅಂತರಿಕ್ಷ ಪ್ರದೇಶದಲ್ಲಿದ್ದರೆ ನಿಮ್ಮ ಮೇಲೆ ಭೂಮಿಯ ಗುರುತ್ವ ಶಕ್ತಿ ಕೂಡ ಇರಲ್ಲ, ಚಂದ್ರನ ಗುರುತ್ವ ಶಕ್ತಿ ಪ್ರಭಾವ ಕೂಡ ಇರಲ್ಲ. ಆಗ ನಿಜವಾಗ್ಲೂ ತೂಕರಹಿತ ಅಂದರೆ ತುಂಬಾ ಹಾರಾಡ್ತಾ ಇರ್ತಾರೆ, ಯಾಕಂದರೆ ಯಾವುದೇ ರೀತಿಯ ಗುರುತ್ವ ಶಕ್ತಿ 1% ಕೂಡ ಇರಲ್ಲ ಅಲ್ಲಿ. ಆಕಾಶದಲ್ಲಿ ಕಾಣುವ ಚಂದ್ರ ಎಷ್ಟು ದೊಡ್ಡದಿರ್ಬೋದು? ಉತ್ತರ ನೋಡೋದಾದರೆ, ಭೂಮಿ ಮೇಲಿರೋ ನಮಗೆ ಆಕಾಶದಲ್ಲಿ ಕಾಣುವಂಥ ಚಂದ್ರ ಎಲ್ಲ ಗ್ರಹಗಳಿಗಿಂತ, ನಕ್ಷತ್ರಗಳಿಗಿಂತ ದೊಡ್ಡದಾಗಿ ಕಂಡುಬರ್ತಾನೆ. ಅದಕ್ಕೆ ಕಾರಣ ಚಂದ್ರ ಭೂಮಿಗೆ ನಕ್ಷತ್ರಗಳಿಗಿಂತ ತುಂಬ ಹೆಚ್ಚು ಸಮೀಪ ಇರೋದು ಕಾರಣ. ಭೂಮಿಗೆ ಹೋಲಿಸಿದರೆ ಚಂದ್ರನ ಗಾತ್ರ ತುಂಬಾ ಚಿಕ್ಕದು. 4 ಚಂದ್ರರನ್ನು ಒಟ್ಟಿಗೆ ಸೇರಿಸಿದರೆ 1 ಭೂಮಿಯ ಗಾತ್ರಕ್ಕೆ ಸಮ ಆಗಿರುತ್ತೆ. ಚಂದ್ರ ಕೂಡ ಭೂಮಿ ಮತ್ತು ಬೇರೆ ಗ್ರಹಗಳಂತೆ ಸೂರ್ಯನ ಸುತ್ತುವ ಒಂದು ಸ್ವತಂತ್ರ ಗ್ರಹ ಅಲ್ಲ, ಅದು ಭೂಮಿಯ ಉಪಗ್ರಹ. ಚಂದ್ರ ಭೂಮಿಯ ಸುತ್ತ ಮಾತ್ರ ಸುತ್ತುತ್ತಾನೆ. ಹಾಗೆ ಬೇರೆ ನಕ್ಷತ್ರಗಳಿಗಿಂತ ಚಿಕ್ಕದಾಗಿಯೇ ಇರೋದು ಚಂದ್ರ. ಆದರೆ ನಮ್ಮ ಭೂಮಿಗೆ ಹತ್ತಿರ ಇರೋದ್ರಿಂದ ನಾವು ಅಂದ್ಕೊಳ್ಳೋದು ನಕ್ಷತ್ರಗಳಿಗಿನ್ನ ಚಂದ್ರ ದೊಡ್ಡದಾಗಿದ್ದಾನೆ ಅಂತ. ಆಕಾಶದಲ್ಲಿ ಕಾಮನಬಿಲ್ಲು ಹೇಗೆ ಮೂಡುತ್ತೆ? ಅದಕ್ಕೆ ಉತ್ತರ ನೋಡೋದಾದರೆ, ಕೆಲವೊಮ್ಮೆ ಮಳೆಯ ಕೊನೆಯ ಹಂತದಲ್ಲಿ ಸೂರ್ಯನ ಬೆಳಕು ಮೋಡಗಳ ಮೂಲಕ ಬೆಳಗುತ್ತೆ. ಗಾಳಿಯಲ್ಲಿ ಇನ್ನೂ ಉಳ್ಕೊಂಡಿರುವಂಥ ನೀರಿನ ತುಂತುರು ಹನಿಗಳು ಸೂರ್ಯನ ಬೆಳಕನ್ನು ವಿಘಟಿಸಿ ಅಂದರೆ ಪ್ರತ್ಯೇಕವಾಗಿ ಬೆಳಕುವಂತೆ ಮಾಡಿ ಸುಂದರ ವರ್ಣವನ್ನು ಹೊಮ್ಮಿಸುತ್ತೆ. ಇದೇ ಕಾಮನಬಿಲ್ಲು. ಇದು ಅದೃಷ್ಟ ತಂದುಕೊಡುತ್ತೆ ಅಂತ ಕೆಲವರು ಅನ್ನೋದುಂಟು. ಆದರೆ ಯಾರೇ ಆಗಲಿ, ಈ ಕಾಮನಬಿಲ್ಲಿನ ತುದಿಯಲ್ಲಿ ಚಿನ್ನ ತುಂಬಿದ ಮಡಕೆಯನ್ನು ಎಂದಾದರೂ ಕಂಡಂದುಂಟೇ? ಇಲ್ಲ. ಇದು ಪ್ರಕೃತಿಯ ಒಂದು ವಿಸ್ಮಯ ಅಷ್ಟೆ. ಕೆಲವು ಮರಗಳಿಗೆ ತೊಗಟೆ ಯಾಕಿರುತ್ತೆ? ಯಾಕೆ ಅಂದರೆ, ಮರಗಳ ತೊಗಟೆ ಅವುಗಳಿಗೆ ಒಂಥರ ಕೋಟ್ ಇದ್ದಂಗೆ. ಅವುಗಳಿಗೆ ತಣ್ಣಗಾಗಲು ಬಿಡೋದಿಲ್ಲ, ತುಂಬ ಬಿಸಿಯಾಗಲೂ ಕೂಡ ಬಿಡೋದಿಲ್ಲ. ಕ್ರಿಮಿಕೀಟಗಳು ಮರಗಳನ್ನು ಕಡಿಯದಂತೆ ಅದಕ್ಕೆ ರಕ್ಷಣೆ ಒದಗಿಸುತ್ತೆ. ಬಿಸಿಲಲ್ಲಿ ಮರ ತುಂಬ ನೀರು ಎಳ್ಕೊಳ್ಳದಂತೆ ನೋಡಿಕೊಳ್ಳುತ್ತೆ. ಅಲ್ಲದೆ ಅದು ಮರದ ಒಳಗಿನ ಮೃದು ವಸ್ತುವನ್ನು ಹಾನಿಗೊಳಗಾಗದಂತೆ ರಕ್ಷಿಸುತ್ತೆ. ತೊಗಟೆ ಮರಕ್ಕೆ ಒಂಥರ ರಕ್ಷಾ ಕವಚ ಇದ್ದ ಹಾಗೆ. ಎಲೆಗಳನ್ನು ಉದುರಿಸ್ಬೇಕು ಅಂತ ಮರಗಳಿಗೆ ಹೇಗೆ ಗೊತ್ತಾಗುತ್ತೆ ಅದು ಇಂತಹ ಕಾಲದಲ್ಲೇ ಅಂತ? ಹೇಗೆ ಅಂದರೆ, ಬೇಸಿಗೆ ಕಾಲ ಮುಗಿದು ಚಳಿಗಾಲ ಪ್ರಾರಂಭವಾದಂತೆ ಹಗಲಿನ ಅವಧಿ ಹೆಚ್ಚು ಕಡಿಮೆ ಆಗುತ್ತೆ.
ಹಗಲು ಕಡಿಮೆ ಆದಂತೆ ಗಾಳಿ ಹೆಚ್ಚು ತಣ್ಣಗಾಗುತ್ತೆ. ಕತ್ತಲು ಹೆಚ್ಚಾಗಿದ್ದು ಚಳಿ ಹೆಚ್ಚಾದಾಗ ಅಂದರೆ ಥಂಡಿ ಹೆಚ್ಚಾದಾಗ ಎಲೆಗಳನ್ನು ಉದುರಿಸುವ ಸಮಯ ಬಂದಿದೆ ಅಂತ ಗಿಡಕ್ಕೆ ಗೊತ್ತಾಗತ್ತೆ. ಗಿಡಗಳಲ್ಲಿ ಹೂವುಗಳು ಯಾಕೆ ಇರುತ್ತೆ? ಯಾಕೆ ಅಂದರೆ ಹೂವುಗಳು ಗಿಡಗಳ ಸಂತಾನ ಬೆಳೆಯಲು ಅತ್ಯವಶ್ಯವಾಗಿರುತ್ತೆ. ಹೂವುಗಳ ಒಳಗೆ ಬೀಜಗಳಿರುತ್ತೆ. ಹೂವುಗಳ ಬಣ್ಣ ಬಣ್ಣದ ಆಕರ್ಷಕ ದಳಗಳು ಕೀಟಗಳನ್ನು, ಪ್ರಾಣಿಗಳನ್ನು ಮತ್ತು ಪಕ್ಷಿಗಳನ್ನು ತಮ್ಮತ್ತ ಆಕರ್ಷಿಸುತ್ತೆ. ಈ ಕೀಟಗಳು, ಪ್ರಾಣಿಗಳು ಗಿಡಗಳ ಬೀಜಗಳನ್ನು ಹರಡಲು ನೆರವಾಗುತ್ತೆ. ಹೀಗೆ ಹರಡಿದ ಗಿಡಗಳಿಂದ ಹೊಸ ಹೊಸ ಗಿಡಗಳು ಹುಟ್ಟಿಕೊಳ್ಳುತ್ತೆ. ಹಾಗಾಗಿ ಗಿಡಗಳಲ್ಲಿ ಹೂವುಗಳು ತುಂಬ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಜಲಪಾತಗಳು ಹೇಗೆ ಆಗುತ್ತೆ? ಹೇಗೆ ಅಂದರೆ ನದಿ ನೀರು ಯಾವತ್ತೂ ಮೇಲ್ಮಟ್ಟದಿಂದ ಕೆಳಮಟ್ಟಕ್ಕೆ ಮಾತ್ರ ಹರಿಯೋದು. ನದಿ ನೀರು ಹರಿಯುವಾಗ ಇದ್ದಕ್ಕಿದ್ದಂತೆ ಕುಸಿದ ನೆಲದ ಮಟ್ಟ ಎದುರಾದಾಗ ನದಿ ನೀರು ರಭಸವಾಗಿ ಕೆಳಗೆ ಧುಮ್ಮುಕುತ್ತೆ. ಹಾಗೆ ಮಾಡದೆ ಅವಕ್ಕೆ ಬೇರೆ ದಾರಿ ಇಲ್ಲ, ಯಾಕಂದರೆ ಅದು ನದಿ. ಇದನ್ನೇ ನಾವು ಜಲಪಾತ ಅನ್ನೋದು. ಜಲಪಾತ ನೋಡಲು ತುಂಬ ಸುಂದರವಾಗಿ ಆಕರ್ಷಣೀಯವಾಗಿ ಇರೋದಲ್ಲದೆ ಇದು ತುಂಬಾ ಪ್ರಯೋಜನಕಾರಿಯೂ ಹೌದು. ಉದಾಹರಣೆಗೆ ಜೋಗ್ ಜಲಪಾತದ ಬಳಿ ನೀರಿನ ರಭಸ ತುಂಬ ಜಾಸ್ತಿ ಇರೋದರಿಂದ ಅದರಿಂದ ವಿದ್ಯುತ್ ಉತ್ಪಾದನೆಯನ್ನು ಮಾಡಲಾಗುತ್ತಿದೆ. ಇದರಿಂದ ಎಷ್ಟೋ ಊರಿಗೆ, ಎಷ್ಟೋ ನಗರಕ್ಕೆ ತುಂಬ ಅನುಕೂಲ ಆಗಿದೆ. ಹಾಗೆ ಇದು ಒಂದು ಒಳ್ಳೆ ಟೂರಿಸ್ಟ್ ಪ್ಲೇಸ್ಗಳು ಹೌದು. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ನಾನು ತುಂಬ ಯೂಸ್ಫುಲ್ ವೀಡಿಯೋಸ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.